ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೊಂದು ಸ್ಟೋರಿ ಹೇಳುವಂತ ಇದ್ದೇನೆ. ಹಾಗೆ ನನ್ನ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ತುಳುವಲ್ಲಿ ಎಲ್ಲ ವಿಡಿಯೋ ಮಾಡೋದಕ್ಕಿಂತ ಕನ್ನಡದಲ್ಲೇ ಮಾಡಿದರೆ ಒಳ್ಳೆಯದಾಗ್ತದಮ್ಮ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗೆ ಒಬ್ಬರು ಹೇಳಿದ್ದಾರೆ, ನೀವು ತುಳು ಅಲ್ಲ ಕನ್ನಡ ಅಲ್ಲ ಮಾಡಬೇಡಿ, ನೀವು ತುಳುವಲ್ಲಿ ಆದರೆ ತುಳುವಲ್ಲೇ ಮಾಡಿ, ಕನ್ನಡದಲ್ಲಿ ಆದರೆ ಕನ್ನಡದಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ಅದೇ ಈಗ ಯಾವುದರಲ್ಲಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಜನ ತುಳುವಲ್ಲಿ ಮಾಡಿ ಅಂತ ಹೇಳ್ತಾರೆ, ಸ್ವಲ್ಪ ಜನ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾರೆ. ಹಾಗೆ ಯಾವುದರಲ್ಲಿ ಮಾಡುವಂತ ಗೊತ್ತಾಗದೆ ಈಗ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಕರೆಕ್ಟಾಗಿ ನನ್ನ ವಿಡಿಯೋ ಎಲ್ಲರೂ ನೋಡಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಈಗ ಎಲ್ಲರಿಗೆ ಕನ್ನಡ ಬರದಿದ್ದವರು ಯಾರೂ ಇಲ್ಲ, ಆದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಎಲ್ಲರಿಗೂ ಇದು ನನ್ನ ಮಾತು ಮುಟ್ಲಿ, ಈ ಸ್ಟೋರಿ ನಿಮಗೆಲ್ಲರಿಗೂ. ಈಗ ಒಂದು ಫೋಟೋ ತೋರಿಸ್ತಿದ್ದೀನಿ ನಿಮಗೆ. ಅದು ಗಂಡ ಹೆಂಡತಿ ಮಗಳಿದ್ದಾರೆ. ಅಂದರೆ ಇವಳು 4ನೇವಳು. ಅಂದರೆ ಗಂಡ ಮೋನಪ್ಪಾಚಾರ್, ಹೆಂಡತಿ ಸುಶೀಲ, ಅವರ ಮಗಳು 4ನೇವಳು. ಈಗ ಇವರ ಸ್ಟೋರಿಯನ್ನು ನಾನು ಹೇಳ್ತಾ ಇದ್ದೇನೆ. ಇದು ಅವರ ಫೋಟೋ, ಗಂಡ ಹೆಂಡತಿ ಮಗಳು, ಇವರ ಸ್ಟೋರಿನ ನಾನು ಹೇಳ್ತಾ ಇದ್ದೇನೆ. ಈಗ ಅವರು ಮೋನಪ್ಪಾಚಾರ್ ಅನ್ನೋರು ಹೆಂಡತಿ ಸುಶೀಲನ ತಾಯಿ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ತಾಯಿ ಮನೆಯಲ್ಲಿ ಬಿಟ್ಟು ಹೋದಾಗ ಅವರು ತುಂಬು ಗರ್ಭಿಣಿ. ಆಗ ತುಂಬು ಗರ್ಭಿಣಿ ತಿಂಗಳಾಗ್ತದೆ. ಆದ ನಂತರ ಡೆಲಿವರಿ ಆಗ್ತದೆ. ಡೆಲಿವರಿ ಆಗಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾರೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಆಮೇಲೆ ದಿನ 11 ಆಗುತ್ತೆ. ಅವ್ರು ಬರ್ತಾರೆ, ಮೋನಪ್ಪಾಚಾರ್ ಬರ್ತಾರೆ. ಬಂದು ಮಗುವಿಗೆ ನಾಮಕರಣ ಆಗುತ್ತೆ. ನಾಮಕರಣ ಆಗಿ ಹೋಗ್ತಾರೆ. ಅವರಂದರೆ ಪರ ಊರಲ್ಲಿರ್ತಾರೆ. ಹಾಗೆ ಹೋಗ್ತಾರೆ. ಹೋಗಿ ಆದಮೇಲೆ ಇವರದ್ದು ಸುದ್ದಿಲ್ಲ. ಅಂದರೆ ಇವರು ಸುಶೀಲ ಇವರು ಕಾಯ್ತಾ ಇದ್ದಾರೆ. ಅಂದರೆ 40 ದಿನ ಆಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, ಹೀಗೆ ತಿಂಗಳು ಹೋಗ್ತಾ ಇರ್ತದೆ. ಆಗ ಇವರು ಬರಲೇ ಇಲ್ಲ, ಒಂದು ಕಾಗದ ಕೂಡ ಹಾಕಲಿಲ್ಲ. ಮೊದಲು ಈಗಾದರೆ ಫೋನ್ ಮಾಡ್ಬೋದು, ಡೈಲಿ ಫೋನ್ ಮಾಡ್ಬೋದು. ಆಗ ಹಾಗಿರಲಿಲ್ಲ. ಹಾಗೆ ಆಗ ಒಂದು ಕಾಗದ ಹಾಕಬೇಕು. ಒಂದು ಕಾಗದ ಹಾಕಿದರೆ ಬರಲಿಕ್ಕೆ 3 ದಿನ 4 ದಿನ ಎಲ್ಲ ಆಗ್ತಿತ್ತು. ಆದರೆ ಈಗ ಹಾಗಲ್ಲ. ಆಗಿನ ಕಾಲದಲ್ಲಿ ಕಾದು 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 ವರ್ಷನೇ ಕಳೆದೋಯ್ತು. ಊರಿನವರೆಲ್ಲ ಇನ್ನವಳನ್ನು ಕರ್ಕೊಂಡು ಹೋಗೋದಿಲ್ಲ. ಅಂದರೆ ಇವರು ಮೋನಪ್ಪಾಚಾರ್ ಅನ್ನೋರು ತುಂಬ ಚೆಂದ ಇದ್ರಂತೆ ಆ ಕಾಲದಲ್ಲಿ. ಇವರು ಸುಶೀಲ ಅನ್ನೋರು ಸ್ವಲ್ಪ ಕುರೂಪಿ, ಅಂದರೆ ಸ್ವಲ್ಪ ಕಪ್ಪಿದ್ರಂತೆ. ಹಾಗಾಗಿ ಊರಿನವರೆಲ್ಲ ಏನೇನೋ ಕತೆ ಕಟ್ತಾಯಿದ್ರು, ಕಲ್ಪನೆ ಮಾಡ್ತಾಯಿದ್ರು. ಅಂದರೆ ಇನ್ನು ಇವಳನ್ನು ಕರ್ಕೊಂಡು ಹೋಗೋದಿಲ್ಲ, ಬಿಡ್ತಾರೆ, ಹಾಗೆ ಹೀಗೆ ಅಂತ ಜನಕ್ಕೊಂದು ಮಾತು, ಬಾಯಿಗೊಂದು ಮಾತು ಮಾತಾಡ್ತಾ ಇರ್ತಾರೆ. ಆಗ ಎಂತ ಮಾಡೋದು, ಈ ಹೆಂಗಸಿಗೆ ತುಂಬ ಬೇಜಾರಾಗ್ತದೆ. ಈ ಸುಶೀಲ ಅನ್ನೋರಿಗೆ ತುಂಬ ಬೇಜಾರಾಗ್ತದೆ. ಹೇಳ್ತಾರೆ, ಅಣ್ಣ ಪಂಜರಳಿದ್ದರೆ ನನ್ನನ್ನು ಇವರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವರ ಮಾತಲ್ಲಿ ಹಾಗೆ ಬಂದು ಹೋಗ್ತದೆ. ಅಂದರೆ ಅಲ್ಲಿದ್ದು ಗಂಡನ ಮನೆದ್ದು ಅಣ್ಣ ಪಂಜರಳಿ ದೈವ ಅಂದರೆ ತುಂಬ ಫೇಮಸ್ ದೈವ, ತುಂಬ ಕಾರಣಿಕದ ದೈವ. ಹಾಗೆ ಹೇಳಿರ್ತಾರೆ ಇವರು. ಹಾಗೆ ಕೆಲಸ ಮಾಡ್ತಾ ಇರ್ತಾರೆ, ಹಾಗೆ ಜೀವನ ನಡೆಸ್ತಾ ಇರ್ತಾರೆ. ವರ್ಷನೇ ಕಳೆದೋಯ್ತು. 1 ವರ್ಷ ಆದ ನಂತರ, ಸ್ವಲ್ಪ ದಿನದ ನಂತರ ಅವರ ಗಂಡನ ಮನೆಯಲ್ಲಿ ದೈವಕ್ಕೆ ಈ ಅಣ್ಣ ಪಂಜರುಳಿಗೆ ಕೋಲ ಆಗ್ತದೆ. ಆ ಕೋಲ ಆಗುವ ಸಂದರ್ಭದಲ್ಲಿ ಎಲ್ಲರೂ ಸೇರಿರ್ತಾರೆ. ಆದರೆ ಇವರು ಮಾತ್ರ ಬಂದಿರಲಿಲ್ಲ, ಈ ಸುಶೀಲ ಅನ್ನೋರು ಬಂದಿರಲಿಲ್ಲ. ಆಗ ದೈವಕ್ಕೆ ಗಗ್ಗರ ಸೇವೆ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ದೈವ ಬರ್ತದೆ. ದೈವ ಬಂದು ಹಿರಿಯರನ್ನು ಕರೀತದೆ. ಕರೆದಾಗುವಾಗ ಇವರದು ಸುಶೀಲ ಅನ್ನುವರದು ಮಾವ ಮತ್ತು ಅತ್ತೆ ಬರ್ತಾರೆ. ಬಂದಾಗ ಈ ದೈವ ಕೇಳ್ತದೆ, ಬಂದಿದ್ದೀರಾ, ಎಲ್ಲ ಸೇರಿದ್ದೀರಾ, ನನ್ನ ಮಕ್ಕಳೆಲ್ಲ ಸೇರಿದ್ದೀರಾ? ಹೌದು ಹೇಳ್ತಾರೆ. ಹೌದಾ, ನನ್ನ ಕಣ್ಣೀರು ತೆಗೆಯುವ ಮಗಳು ಮಾತ್ರ ಕಾಣಲಿಲ್ವ ನಿಮಗೆ? ಎಲ್ಲಿದ್ದಾಳೆ ಈ ಮನೆಗೆ ಬಂದ ಮಗಳು ಎಲ್ಲಿದ್ದಾಳೆ ಅಂತ ಗದರಿಸಿ ಕೇಳ್ತದೆ. ಗದರಿಸಿ ಕೇಳುವಾಗ ಇವರು ತತ್ತರಿಸಿ ಹೋಗ್ತಾರೆ. ಆದರೂ ಯಾರು ಎಂಥದ್ದು ಮಾತಾಡೋದಿಲ್ಲ. ಈ ದೈವ ಬಾರಿ ಮನೆಗೆಲ್ಲ ಸುತ್ತು ಬರ್ತದೆ. ಮನೆಗೆಲ್ಲ ಸುತ್ತು ಬಂದು ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೇಳ್ತಾರೆ ಅವರು. ಆ ದೈವ ಕೇಳ್ತದೆ, ಏನು ನೀನು ನನ್ನ ಮಾತು ನಡೆಸಿಕೊಡೋದಿಲ್ವಾ? ಆ ಮಗಳನ್ನು ಕರ್ಕೊಂಡು ಬರುದಿಲ್ವಾ ಅಂತ 3 ಸಲ ಕೇಳ್ತದೆ. ಯಾರು ಎಂಥದ್ದು ದೈವ ಕೇಳ್ತದೆ, ಏನು ನನ್ನ ಮಾತು ನೀವು ಕೇಳೋದಿಲ್ವಾ? ಹಾಗಾದರೆ ನೋಡಿ ಅಂತ ಹೇಳಿ ಒಂದು ಹಿಡಿ ಹುಲ್ಲನ್ನು ತೆಗಿತದೆ. ತೆಗೆದು ಈ ಕೈಯಲ್ಲಿದ್ದ ದೊಂದಿನ ಈ ಜೀಟಿಗೆ ಅಂತ ಹೇಳ್ತಾರೆ, ಆ ಜೀಟಿಗೆನ ತೆಗೆದು ಮನೆಯ ಒಳಗೆ ಮೇಲಿಡ್ತಾರೆ.
ಆಗ ಇವರಿಗೆಲ್ಲ ತುಂಬ ಭಯ ಆಗ್ತದೆ. ಯಾಕಂದರೆ ಈಗ ಮನೆ ಸುಟ್ಟೋಗ್ತದೆ, ಮನೆ ನಮ್ಮದು ನಮಗೆ ಉಳಿಯೋದಿಲ್ಲ ಅಂತ ಹೇಳಿ ಎಲ್ಲರೂ ಹೋಗಿ ದೈವಕ್ಕೆ ಪ್ರಾರ್ಥನೆ ಮಾಡ್ತಾರೆ. ನಾನು ನಿನ್ನ ಮಾತಿನಂತೆ ನಡ್ಕೊಳ್ತೀನಿ ಅಣ್ಣ ಪಂಜುರ್ಲಿ, ನಿನ್ನ ಮಾತಿನಂತೆ ನಡ್ಕೊಳ್ತೇನೆ ಅಂತ ಹೇಳಿ ಎಲ್ಲರೂ ಹಿರಿಯರು ಬಂದು ನಮಸ್ಕರಿಸ್ತಾರೆ. ಅಷ್ಟೊತ್ತಿಗೆ ಹಾಗೆ ಹೇಗೆ ಇಟ್ಟಿದ್ದ ಜೀಟಿಗೆ ಅದನ್ನು ಹಿಂದೆ ತೆಗಿತಾರೆ. ಒಂದು ಹುಲ್ಲು ಕಡ್ಡಿ ಕೂಡ ಬೆಂಕಿ ಹಿಡಿಯೋದಿಲ್ಲ, ಹಾಗೆ ಅಷ್ಟು ಚೆನ್ನಾಗಿ ಇದಿರ್ತದೆ. ಹಾಗೆ ಇವರ ಮಾತಿನಂತೆ ಮತ್ತೆ ಮರುದಿನ ಅವರ ತಾಯಿ ಬರ್ತಾರೆ. ಸುಶೀಲ ಅನ್ನೋವರ ಮನೆಗೆ ಬಂದು ಅವರ ಅಣ್ಣ ಅವರ ಅಮ್ಮ ಅವರ ಹತ್ರ ಎಲ್ಲ ಕೇಳಿ ಹಾಗೆ ಅವರನ್ನು ಕರ್ಕೊಂಡೋಗ್ತಾರೆ. ಸುಶೀಲ ಅನ್ನೋವರನ್ನು ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಹಾಗೆ ಮತ್ತೆ ಚೆನ್ನಾಗಿ ನೋಡ್ತಾರೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಹಾಗೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದು ಹಾಗೆ ಪರವೂರಿಗೆ ಕೂಡ ಇವರನ್ನು ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಅಂದರೆ 1-2 ವರ್ಷ ನಂತರ ಒಂದು ಗಂಡು ಮಗುವಿಗೆ ಕೂಡ ಒಂದು ಜನನ ಆಗ್ತದೆ. ಅಂದರೆ ಗಂಡು ಮಗುವನ್ನು ಹೆರ್ತಾರೆ ಸುಶೀಲ ಅನ್ನೋವರು. ಅದಕ್ಕೆ ಗಂಗಾಧರ ಎಂದು ಅಂದರೆ ಶಿವನ ನಾಮ ಅಂಕಿತವಾದ ಹೆಸರನ್ನು, ಗಂಗಾಧರ ಎನ್ನುವ ಹೆಸರನ್ನು ಅದಕ್ಕೆ ನಾಮಕರಣ ಮಾಡ್ತಾರೆ. ಹಾಗೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದು ಹಾಗೆ ಪರ ಊರು ಬಿಟ್ಟು ಊರಿಗೆ ಬರ್ತಾರೆ. ಊರಿಗೆ ಬಂದು ಈ ಸುಶೀಲ ಅನ್ನುವವರ ಮನೆಯಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಇರ್ತಾರೆ. ಅಂದರೆ ಇವರು ಮೋನಪಚಾರ ಇರೋದಿಲ್ಲ, ಇವರು ಸುಶೀಲ ಅನ್ನುವರು ಇರ್ತಾರೆ. ಇವರು ಬಂದು ಹೋಗಿರ್ತಾರೆ. ಹಾಗೆ ಇರುವ ಸಂದರ್ಭದಲ್ಲಿ ಮತ್ತೆ ಇವರು ಗರ್ಭಿಣಿ ಆಗ್ತಾರೆ. ಒಂದು ಹೆಣ್ಣು ಮಗುವಿಗೆ ಜನನ ನೀಡ್ತಾರೆ. ಆ ಹೆಣ್ಣು ಮಗು 9 ತಿಂಗಳಾದ ನಂತರ ಆ ಹೆಣ್ಣು ಮಗು ತೀರಿ ಹೋಗ್ತದೆ, ದೈವಾಧೀನ ಆಗ್ತದೆ. ಅದು ಆದ ನಂತರ ನಿಮ್ಮ ಕಣ್ಣ ಮುಂದೆ ಈ ಫೋಟೋದಲ್ಲಿ ಇರುವಂಥ ಹುಡುಗಿಯೇ 4ನೇವಳು. ಆಗ ಇವರು ತುಂಬ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದು ಇವರ ಸ್ಟೋರಿಯನ್ನು ಹೇಳುವುದಾದರೆ ತುಂಬಾ ಇದೆ. ಆದರೆ ನಾನಿವತ್ತು ನಿಮಗೆ ಇಷ್ಟು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ಮುಂದೆ ಇದರ ಮುಂದಿನ ಭಾಗವನ್ನು ನಾಳೆ ನಿಮಗೆ ಹೇಳ್ತೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ಹೇಗೆ ಆಯಿತು ಅಂತ ನಿಮಗೆ ತಿಳಿಸಿ. ವಿಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ ಬೆದ್ರ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಸಿಗ್ತೇನೆ, ಇದೇ ಕತೆ ಕಂಟಿನ್ಯೂ ಮಾಡ್ತೇನೆ.